ರಾಜ್ಯದ ಪ್ರಗತಿಪರ ಎಡಪಂಥೀಯ ಸಂಘಟನೆಗಳ ನೇತೃತ್ವದಲ್ಲಿ ಸೌಹಾರ್ದ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಇಂದು ರಾಜ್ಯ ಮಟ್ಟದ ಸಹಬಾಳ್ವೆ ಸೌಹಾರ್ದ ಸಮಾವೇಶಕ್ಕೆ ಉಡುಪಿಯಲ್ಲಿ ಚಾಲನೆಯನ್ನ ನೀಡಲಾಗಿದೆ. ಎಲ್ಲ ಮತ, ಪಂಥ, ಧರ್ಮ, ಜಾತಿಯ ಪ್ರಮುಖರು ಭಾಗಿಯಾಗಿದ್ದರು. ಇದೇ ವೇಳೆ ಸರ್ವಧರ್ಮದವರಿಂದ ಉಡುಪಿಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಿತು. ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಲಾಗಿತ್ತು. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಟ್ಯಾಬ್ಲೋದ ಮೂಲಕ ಸೌಹಾರ್ದದ ಸಂದೇಶವನ್ನು ನೀಡಲಾಯಿತು. ಸಮಾನ ಮನಸ್ಕರು ಕಾರ್ಯಕ್ರಮದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಪ್ರೀತಿಯೇ ಜೀವನ, ದ್ವೇಷವೇ ಮರಣ ಎಂದ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಈ ನಡಿಗೆಯಲ್ಲಿ ನೀವು ಕಾಣಬಹುದು. ಇವನಾರವ ಎನ್ನದೇ ಅಂಬೇಡ್ಕರರ ಪ್ರತಿಮೆಯನ್ನು ಕಾಣಬಹುದು. ಪ್ರೀತಿಯೇ ಜೀವನ, ದ್ವೇಷವೇ ಮರಣ ಎಂದ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಈ ನಡಿಗೆಯಲ್ಲಿ ನೀವು ಕಾಣಬಹುದು. ಇವನಾರವ ಎನ್ನದಿರಯ್ಯ. ದೇಶವನ್ನು ಸಾರಿ ಹೇಳೋಣ. ಸಾಮರಸ್ಯದ ಪರಂಪರೆ ನಮ್ಮ ನೆಲಕ್ಕೆ ಹೊಸದೇನಲ್ಲ, ಸಾಮರಸ್ಯದ ಪರಂಪರೆ ನಮ್ಮ ರಾಜ್ಯಕ್ಕೆ ಹೊಸದೇನಲ್ಲ. ಸಾಮರಸ್ಯದ ಪರಂಪರೆ ನಮ್ಮ ಸುರಕ್ಷೆಯಲ್ಲಿ ಬೆಳೆಯುತ್ತಿರುವುದಕ್ಕಾಗಿ ಈ ಶಕ್ತಿಗಳ ಹೂ ಕೊಟ್ಟು ಸ್ವಾಗತಿಸಿಕೊಳ್ಬೇಕು ಅಂತ ಉಡುಪಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಮಾವಳ್ಳಿ ಶಂಕರ್ ಸರ್ ಅವರು ಇವರು ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಅದೊಂದು ಘೋಷ ಅಲ್ಲ, ಅದೊಂದು ಘೋಷ ವಾಕ್ಯ. ಅದು ಈ ದೇಶದ ದುಡಿಯುವ ಜನರ ಒಂದು ಒಡನಾಳಾಗ್ತೇನೆ. ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಈ ಕುರಿತು ತಮ್ಮ ಎಲ್ಲ ಕರಪತ್ರಗಳನ್ನು ಹಂಚುತ್ತಾ ಇಂದು 2 ಗಂಟೆಗೆ ಪಾದಯಾತ್ರೆಯ ಮೂಲಕ ಉಡುಪಿಯನ್ನು ತಲುಪಿದ್ದಾರೆ. ಅವರನ್ನು ವೇಗ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣೀಯ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೊಡನೆ ಮಾಜಿ ಸಚಿವರಾದ ವಿನಯ್ ಸ್ವಾಗತಿಸಿಕೊಂಡು ಕಾರ್ಯಕ್ರಮದ ಉದ್ದೇಶ, ಅದರ ಹಿನ್ನೆಲೆಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಗಾಗಿ ನಮ್ಮ ಮುಂದೆ ಬಹುತ್ವ ಕರ್ನಾಟಕ ರಾಜ್ಯಾಧ್ಯಕ್ಷರು, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಮೋಹನ್ ರಾವ್ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳೇ, ಈ ದೇಶದ ಇದು ನಮ್ಮ ದೇಶ. ನಾವು ಬೆವರು ಸುರಿಸಿ ಕಟ್ಟಿದಂಥ ನಾಡು ಈ ಭಾರತ ದೇಶ. ಕ್ರಿಸ್ತಪೂರ್ವ 118ರಲ್ಲಿ ನೀವು ಮಧ್ಯ ಏಷ್ಯಾದಿಂದ ಬಂದ್ರಲ್ಲ, ನೀವು ಅಲ್ಲಿಗೆ ಮತ್ತೆ ಹೋಗಬೇಕು. ನೀವು ನಮ್ಮನ್ನ ಹೋಗುವಂತ ಹೇಳೋ ನೈತಿಕತೆ ನಿಮ್ಗೆ ಇಲ್ಲ. ದೇಶದ